ಕಳ್ಳು ಕಲಿ ಕರಾವಳಿಯ ಎನರ್ಜಿಕ್ ಡ್ರಿಂಕ್ ಎಂದೇ ಹೇಳ್ಬೋದು. ಹಲವು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಶೇಂದಿ ಎಲ್ರಿಗೂ ಅಚ್ಚುಮೆಚ್ಚು. ಕಳ್ಳನ್ನ ಕುಡಿಯೋದು ಎಷ್ಟು ಅಚ್ಚುಮೆಚ್ಚು, ಹಾಗೆಯೇ ತಯಾರಿ ಮಾಡುವುದು ಕೂಡ ಅಷ್ಟೇ ವಿಧಗಳಿಂದ ಕೂಡಿದೆ. ಹಾಗಿದ್ರೆ ಮೂರ್ತಿದಾರಿಕೆಯ ವಿಶೇಷತೆ ಏನು? ಇಲ್ಲಿದೆ ಈ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ. ಕಳ್ಳು ತುಳುವಿನಲ್ಲಿ ಕಲಿ ಎಂದು ಪ್ರಸಿದ್ಧಿಯನ್ನ ಪಡೆದಿದೆ. ಕನ್ನಡದಲ್ಲಿ ಶೇಂದಿ ಹಾಗೂ ಇಂಗ್ಲಿಷ್ನಲ್ಲಿ ಟಾಡಿ ಎಂದು ಕರೆಯಲಾಗ್ತದೆ. ಕಲಿಬರ್ದ್ ಪಿಲಿಗುಪ್ಪು ಅನ್ನುವ ತುಳು ಗಾದೆಯು ತುಳುನಾಡಿನಲ್ಲಿ ಬಹಳ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಮೂರ್ತದಾರಿಕೆ ಎನ್ನುವಂಥದ್ದು ಹಿಂದಿನ ಕಾಲದಿಂದಲೂ ನಡೆದು ಬಂದಿದ್ದು ಕಟ್ಟುಕಟ್ಟಳೆಗಳಿಂದ ಕೂಡಿದೆ. ಈಚಲು, ತಾಳೆ, ಬಗನಿ, ತೆಂಗು ಮುಂತಾದ ಮರಗಳಿಂದ ಬರುವ ರಸವನ್ನ ಕಲಿ ಎನ್ನುತ್ತಾರೆ. ಸಾಯಂಕಾಲ ತಾಳೆಯ ಮರವೇರಿ ನಿರ್ದಿಷ್ಟ ಪ್ರಮಾಣದಲ್ಲಿ ಗುರುತು ಮಾಡಿ ಕೆಳಗೊಂದು ಮಣ್ಣಿನ ಮಡಕೆಯನ್ನ ಕಟ್ಟಿ ಬರ್ತಾರೆ. ಹನಿ ಹನಿಯಾಗಿ ಬಂದ ರಸ ಮುಂಜಾನೆಯ ಸಮಯದಲ್ಲಿ ಮಡಕೆಯನ್ನ ತುಂಬಿರುತ್ತದೆ. ಇನ್ನು ಮೂರ್ತಿ ಮಾಡುವ ಮರದಲ್ಲಿ ಫಲ ಬಿಡುವುದಿಲ್ಲವೋ ಏನೋ ಎನ್ನುವ ಅನುಮಾನ ಎಲ್ಲರಿಗೂ ಇದ್ದೇ ಇರುತ್ತದೆ. ಆದರೆ ಇದಕ್ಕೆ ಉತ್ತರವೆನ್ನುವಂತೆ ಕಳ್ಳಿನ ಸರವು ಆ ಮರದ ಮೇಲೆ ತಾಕಿದ್ರೆ ಮಾತ್ರವೇ ಫಲ ಬಿಡುವುದಿಲ್ಲ. ಅದನ್ನ ಹೊರತಾಗಿ ಮರಕ್ಕೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ಹೇಳುತ್ತಾರೆ ಮಂಗಳೂರಿನ ಹಿರಿಯ ಕಲಿ ಮೂರ್ತಿದಾರರಾದ ಸಂಜೀವ ಪೂಜಾರಿಯವರು. ಅವು ಬಂದು ಆಯ್ಕೆ ಪೆಟ್ಟವ್ರು ಕನೆ ಹೊಡು ಉಲಾಯಿ ಕನೆ ಹೊಡು ಅಂಚ ಅದು ಪಾರ್ನೆ ಆಯ್ಕೆ ಲೆಕ್ಕಂಡು ಏತು ದಿನ ಬಂಡದು ಅವು ಕಟವಾಡ್ದಿತ್ತ ಇಂಕುಲಾಯಿ ಕೊಂಬುಗು ಕಟವಾಡ್ನ ಅವು ಒಂತ ಸಡ್ಲ ಒಂದು ಬರೋಡು ಕಟ್ಟ ಇಂಚೆ ಇಂಚೆ ಜಾರಿನಡೆ ಬೇಲೆ ಯಾವ ನಾಂಡು ಅವು ನೂರೇ ಬಾಡಿ ಬಿಟ್ಟು ರಪ್ಪ ಇಡೇ ಬರ್ತನತ್ತೆ ಟಪ್ಪ ಬೂರು ಆಯ್ತು ತಿರ್ತಿ ಪನಿಯಲ್ಲಿ ಇಂದು ಬಂದು ಕಟ್ಟದುಂಡು ಕುಂಟುದ ಇಂಚೆ ಸುತ್ತ ಕಟ್ಟದುಂಡು ಇಡೆ ಇಂಚೆ ಉಂಡತ್ತೆ ಅವು ಇಡೆ ಕಟ್ಟದಂತ ಆಯ್ತದು ಐಕ್ ಇಂಚೆ ಉಂಡು ಇಂಚ ಒಂದು ನೂರೇ ಬಾಡಿ ಬಿಟ್ಟಿದ್ದು ಇಡೆ ಬತ್ತುಂಟುಂಡತ್ತೆ ಟಪ 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 ಕಾಲದಲ್ಲೇ ಬರು ಐಕ್ಯ ಬರುಡು ತಿರ್ತು ಬುರುಜಿ ಬೊಕ್ಕ ತಾರೆಗೆ ಕಲೀಲ ಬುರ್ರವಲ್ಲಿ ತಾರೆಗುಂಡತ್ತೆ ಖಾಲಿ ಬೂರಿ ಬೆಟ್ಟಿಗೆ ಅವು ತಾರೆ ಸಾಯ್ಪುಂಡು ಅವು ಬೂರಿನ ಕೆಲವುದಾಗಲೇ ಗೊತ್ತಾಪುಜಿ ಕೆಲವು ಗೊತ್ತಾಪುಂಡು ಅವು ದಾನೆ ಖಾಲಿ ಕಮ್ಮಿ ಬಣ್ಣೊಂದು ಅವು ನಂಗೆ ಕೆಲವು ಗುರು ಜಪ್ಪುಜ ಕಾರಡು ಅವೇ ನಮ್ಮನೆ ಇಂಚ ಪೋದು ಅವಳು ಮಿತ್ತು ಲತ್ತತ್ತೆ ಅವು ಕುರೆ ಒಂದು ಕೂರಿ ತಾರೆ ಕುಬೇನೆ ಹೋಗು ತಾರೆ ಆಂದನ ತೆಂಡೆಲ ಅದು ತಾರೆ ಆಪುಜತ್ತೆ ಐಟು ಕಲಿ ಮಲ್ ಪರಾಪು ತೆಂಡೆಲೆ ಆಯ್ಜಂಡ ಐಟು ಕಲಿ ಆಪುಜಿ ಪಂಡ ಈ ತೆಂಡೆಲು ಉಂಡತ್ತೆ ಒಂದು ತೊಲೆ ಕಟ್ಟದನ ಅವು ಈ ನೀರ್ದ ಅಂಶವನ್ನು ಒಯ್ಪುನು ತೆಂಡೆಲು ಆಯ್ತ ಖಾಲಿ ಕುರಾಲು ಉಂಡತ್ತೆ ಅವು ಒಯ್ಪುಜಿ ಅವು ತೆಂಡೆಲು ಒಯ್ಪುನು ಅವು ಕೆಲವುದ ಮೂಲ ತಿರ್ತು ದಂಡು ಇಡೆಮುಟ್ಟ ದಂಡು ಇಡೆಮುಟ್ಟ ಆಡು ಚೌರಿ ಆಂಡು ಮೂಲ ಚೌರಿ ಆಂಡು ಮೂಲ ದಂಡತ್ತೆ ಇಡೆಮುಟ್ಟ ಕೆಲವುದು ಇಡೆಮುಟ್ಟ ಎಲ್ಲ ಮೂರ್ರಾಪು ಕೆಲವುದು ಆ ಮುದೇಲು ಪೆಟ್ಟಲ ಕಾವಡು ತಾರೆ ಒಯ್ತು ದಿಂಜ ಹಾಪುಂಡು ಐಟು ದಿಂಜ ಕಲಿ ಹಾಪುಂಡು. ಮೂರ್ತಿದಾರಿಕೆ ಎನ್ನುವುದು ಒಂದು ಕೆಲಸ ಮಾತ್ರವಲ್ಲದೆ ಅದರಲ್ಲೂ ಒಂದು ಸಂಪ್ರದಾಯವನ್ನ ಪಾಲಿಸಿ ಹಿರಿಯರ ಕಟ್ಟುಕಟ್ಟಳೆಯನ್ನ ಉಳಿಸಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಯಾವ ರೀತಿಯಾಗಿ ಅಂದ್ರೆ ಅದರಲ್ಲಿ ಬಳಸುವ ಕತ್ತಿ ಮತ್ತು ಬಡಿಗೆಯನ್ನ ಶುದ್ಧಾಚಾರದಿಂದ ಕಾಪಾಡಿಕೊಳ್ಳಬೇಕು. ತಾರೆದ ಕಲ್ಯಾಣ ತಾರಿದಂಡ ಆಟಿದ ಅಮಾಸೆ ದಾನಿ ಪೋದು ಐತ ಮಾಡಲು ದೆಪ್ಪೋಡು ಐತ ರಡ್ಡು ಕೊರುಂದು ದೆಪ್ಪೋಡು ಮನದ ಆನಿಲ ಇತ್ತಂಡ ದೆಪ್ಪುನು ತಿಟ್ಟಾಪು ನಾನು ಕ್ಲೀನ್ ಮಾಡ್ತದೆ ಐದಕ್ಕ ಸುರುವೆ ತಾರಿದ ಬೆಲೆ ಅಲ್ತು ಸ್ಟಾರ್ಟ್ ಬೇಷ ಮುಟ್ಟಲ್ಲ ಬೇಷ ತಿಂಗಳ ಮುಟ್ಟಲ್ಲ ಮೊನ್ನೆ ಜೂನ್ ಮುಟ್ಟ ಆಯ್ತ ಕಲಿಯಾಪುಂಡು ಬೊಕ್ಕ ಜುಲೈ ಆಗಸ್ಟುಗುಲ ಕೈಲ್ ದಾರಿ ಇತ್ತಂಡ ಪೊಣ್ಣು ದಾರಿ ಉಂಡತ್ತ ಇರೋಲ್ ತಿನ್ಪ ಅವು ಇತ್ತಂಡ ಐಟ್ಲಾಪುಂಡು ಮರಿಯಾಲೊಡ್ಲಾಪುಂಡು ಮರಿಯಾಲ ಪುಳ್ಳಿ ಅಂಟ ಒಂದು ಇಂದು ದೈತ್ಯ ಎಂಗಳು ನಾನ ಮಲ್ತಂಡ ರೆಡ್ ಮೂಜಿ ತಿಂಗಳು ಇಂದ ಮಲ್ತಂಡ ಇಡೀ ಮರಿಯಾಲ ಪುಳ್ಯ ಮುಟ್ಟ ಉಂಟು ಇಂದು ಎಡ್ಡ ಬೇಲೆ ಅಂಡ ಎಡ್ಡ ಒಂದು ಅಂಡ ಒಂಜಿ ವರ್ಷ ಮುರ್ರಾಪುಂಡು ಒಂಜಿಯಿಂದ ಆ ಕೊಂಬುಲ ಅಂಚೆನೆ ಬೋಡು 5 ಗಂಟೆದ ಬೇಲೆ ತಿಕ್ಕೊಂಡು ಆಯ್ತು ಒಂಜಿ ಕೊಂಬುಡು ನಾವು ಮಿತ್ತುಪೋಯಂಡ 5 ಗಂಟೆದ ಬೇಲೆ ಈರೋಲ್ಡು ಒಂಜಿ ತಾರಿಡು ಯಾನು 10-16 ಲೀಟ್ರ್ ಮುಟ್ಟ ಮುರ್ದೆ ಬೊಕ್ಕ ಬಾಕಿ ತಕಲ ಮನ್ಪುಜಿ ಒಂಜಿ ತಾರಿಡು 16 ಲೀಟ್ರ್ ಮುಟ್ಟ ಮುರ್ದೆ
ಬೊಕ್ಕ ಬಂದದ ಇಟ್ಲ ಒಂದು ಐನಾಜು ಲೀಟರ್ ಅಂಚೆ ಮುರ್ದ. ಕಲಿ ಸಿಹಿಯಾಗಿದ್ದು ಪುಷ್ಟಿದಾಯಕ ಹಾಗೂ ಚೇತೋಹಾರಿ ಪಾನೀಯವಾಗಿದೆ. ಇದರಲ್ಲಿ ಬಿ ಮತ್ತು ಸಿ ಜೀವಸತ್ತುಗಳು, ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್ಗಳು, ಶರ್ಕರೆಗಳು, ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣ ಇತ್ಯಾದಿ ಲವಣಾಂಶಗಳು ಹೇರಳವಾಗಿವೆ. ಇದರಲ್ಲಿರುವ ಸಿ ಜೀವಸತ್ತು ಅಂಶ ಬಹುಕಾಲ ನಶಿಸದೇ ಇರುವುದು ಒಂದು ವಿಶಿಷ್ಟ ಗುಣ. ಒಟ್ಟಿನಲ್ಲಿ ಕಲಿ ಎನ್ನುವುದು ಪುಷ್ಟಿದಾಯಕ ಮತ್ತು ಚೇತೋಹಾರಿ ಪಾನೀಯವಾಗಿದೆ. ಕರಾವಳಿಗರು ಹೆಚ್ಚಿನ ಪ್ರಮಾಣದಲ್ಲಿ ಕಲಿಯನ್ನ ಇಷ್ಟಪಡ್ತಾರೆ. ಕಲಿ ಆರೋಗ್ಯಕ್ಕೂ ಉತ್ತಮವಾಗಿರುವುದರಿಂದ ಈಗಲೂ ಪಾನೀಯವಾಗಿ ಉಪಯೋಗಿಸ್ತಾರೆ. ಏನೇ ಆಗಲಿ, ಹಿರಿಯರ ಕಟ್ಟುಕಟ್ಟಳೆಯಾದ ಮೂರ್ತಿದಾರಿಕೆಯನ್ನ ಉಳಿಸುವುದು ಯುವ ಜನತೆಯ ಕರ್ತವ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.